ಕಾರ್ಕಳ ತಾಲೂಕಿನಲ್ಲಿ ಸಕ್ರಿಯವಾಗಿ ನಡೆದಿರುವ ಗೋಗಳತನ ಹಾಗೂ ಮತಾಂತರವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಕಳ ಪ್ರಖಂಡದಲ್ಲಿ ಬೃಹತ್ ಜನಜಾಗೃತಿ ಸಭೆ ನಿಟಿಯ ಲೆಮಿನಾ ಕ್ರಾಸ್ ಬಳಿ ನಡೆಯಿತು. ಹಿಂದುತ್ವದ ವಿಜಯ ಪತಾಕೆಯನ್ನ ಹಾರಿಸುತ್ತೇವೆ, ಇದು ಕೇವಲ ಪ್ರತಿಭಟನೆಯಲ್ಲ, ಗೋಕಳ್ಳರಿಗೆ ಎಚ್ಚರಿಕೆ ಎಂದು ಬಜರಂಗದಳದ ದಕ್ಷಿಣ ಪ್ರಾಂತ ಸಂಚಾಲಕರಾಗಿರುವ ಸುನಿಲ್ ಕೆಆರ್ ಅವರು ಹೇಳಿದರು. ಇಡೀ ಕಾರ್ಕಳ ತಾಲೂಕಿನಲ್ಲಿ ನಡೆಯುವಂತಹ ಗೋಹತ್ಯೆ ಇರಬಹುದು, ಅಕ್ರಮ ಸಾಗಾಟ ಇರಬಹುದು, ಮತಾಂತರ ಇರಬಹುದು, ಇದರ ಎಲ್ಲದರ ವಿರುದ್ಧವಾಗಿ ಕಾರ್ಕಳದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹೋರಾಟಕ್ಕೆ ಸಿದ್ಧವಾಗಿದೆ. ಇಡೀ ಕಾರ್ಕಳದಲ್ಲಿ ಕಾರ್ಕಳದ ನಿಟ್ಟೆ ಭಾಗ ಇರಬಹುದು, ಬೆಳ್ಮಾನ್ ಇರಬಹುದು, ಹೊಸಮಾರು ಇರಬಹುದು, ಕೆರ್ವಾಶೆ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ನಿರಂತರವಾಗಿ ಗೋಸಾಗಾಟ ಗೋಹತ್ಯೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ಕಾರ್ಕಳದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದೆ. ಅಂತ ನಾವು ಕಾನೂನು ನಮ್ಮ ಮೇಲೆ ಏನಾದರೂ ಮುಂದೆ ನಡೆದಂತಹ ರಾಜೇಶಾಚಾರ್ಯ ಮನೆಯ ದನ ಕತ್ತು ಹೋಯಿತು, ಇದಕ್ಕೆ ಯಾವ ರೀತಿಯಾಗಿಯೂ ಕಾನೂನಿನಲ್ಲಿ ಎಫ್ಐಆರ್ ಆಗಿಲ್ಲ. ಇಂಥ ಎಫ್ಐಆರ್ ಆಗದಿದ್ದರೆ ನಾವು ಖಂಡಿತವಾಗಿ ಕಾನೂನಿಗೆ ಒಮ್ಮೆ ಗೌರವವನ್ನು ಕೊಡ್ತೇವೆ. ತದನಂತರ ನಾವು ನೇರವಾಗಿ ಇದರ ಬಗ್ಗೆ ಕಾರ್ಯಾಚರಣೆ ಮಾಡ್ತೇವೆ. ಆನಂತರ ಚೈತ್ರ ಕುಂದಾಪುರ ಅವರು ದಿಕ್ಸೂಚಿ ಭಾಷಣ ಮಾಡಿದ್ರು. ಎಲ್ಲಿಯವರೆಗೂ ನಮ್ಮ ಧರ್ಮದ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ನಾವು ಇನ್ನೊಬ್ಬರಿಗೆ ಬೈಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಮನೆಯಲ್ಲಿರೋ ದೇವರಿಗೆ ತುಳಸಿ ಕಟ್ಟಕ್ಕೆ ಸರಿಯಾಗಿ ದೀಪ ಇಡಿ, ಆಮೇಲೆ ಇನ್ಯಾರದ ಚರ್ಚಿಗೆ ಹೋಗಿ ಮೇಣದ ಬತ್ತಿ ಹಚ್ಚಬಹುದು. ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ಇಂಥವರಿದ್ದಾರೆ, ಇಂಥವರನ್ನು ಜಾಗೃತಿ ಮಾಡಬೇಕಾಗಿದೆ. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಕ್ರಿಶ್ಚಿಯನ್ರ ಮೇಲೆ ನನಗೇನು ಕೋಪ ಇಲ್ಲ, ಯಾಕೆಂದ್ರೆ ಅವ್ರು ನಮ್ಮವರೇ ಅನ್ನುವ ಭಾವ ನಮಗೆ ಬಹಳ ಬಾರಿ ಇದೆ. ಯಾಕೆಂತ ಕೇಳಿದ್ರೆ ಇಲ್ಲಿನ ಕರಾವಳಿಯ ಕ್ರಿಶ್ಚಿಯನ್ರು ಬಹಳ ಬಾರಿ ನಮ್ಮಲ್ಲಿ ಹೊಸ್ತು ಅಂತ ಹೇಳ್ತೇವೆ, ಕುರಲ್ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ರೋಮನ್ ಕೆಥೋಲಿಕರಲ್ಲಿ ಅದು ಇರಲಿಲ್ಲ, ಅಥವಾ ಇಟಲಿಯಲ್ಲಿ ಎಲ್ಲೂ ಇರಲಿಲ್ಲ. ಬೇರೆ ಯಾವುದೇ ದೇಶದ ಕ್ರಿಶ್ಚಿಯನ್ನರಲ್ಲಿ ಇಲ್ಲದ ಆಚರಣೆಗಳನ್ನ ಇಲ್ಲಿನ ಕ್ರಿಶ್ಚಿಯನ್ನರು ಆಚರಣೆ ಮಾಡ್ತಾರೆ. ಯಾಕೆಂತ ಕೇಳಿದ್ರೆ ಅವರ ಮೂಲ ಹಿಂದೂ ಧರ್ಮ ಅನ್ನೋದು ಅವ್ರಿಗೂ ಗೊತ್ತು. ತೀರಾ ಮೊನ್ನೆ ಹೈದರಾಬಾದಿನ ICCMB ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಒಂದು ಸಂಶೋಧನೆ ಮಾಡುತ್ತೆ. ಸಂಶೋಧನೆ ಯಾವುದು ಅಂತ ಕೇಳಿದ್ರೆ, ಗೋವಾದಿಂದ ಕಾರವಾರದಿಂದ ಮಂಗಳೂರಿನ ತನಕ ಅಲ್ಲಿರ್ತಕ್ಕಂಥ ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ನರ DNA ಅನ್ನು ಅದು ಪರೀಕ್ಷೆ ಮಾಡಿದೆ. ನೂರಾರು ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ನರ DNA ಅನ್ನು ತಗೊಂಡು ಅದು ಪರೀಕ್ಷೆ ಮಾಡಿದೆ. ಆ ಪರೀಕ್ಷೆ ಮಾಡಿದ ಸಂಶೋಧನೆಯಲ್ಲಿ ಬಂದ ವರದಿ ಏನು ಗೊತ್ತಾ? ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ವಿಷ್ಣುಮೂರ್ತಿ ಆಚಾರ್ಯ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್ ಮತ್ತಿತರರು ಈ ವೇಳೆ ಹಾಜರಿದ್ದರು.